ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಈ ದಿನದ ಸರಣಿ ಸಂಚಿಕೆ 329. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿಬರೋಣ. ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರ ನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ, ರಸಿಕತೆಯ ಯೋಗವೆಲು ಮಂಕುತಿಮ್ಮ. ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ, ರಸಿಕತೆಯೇ ಯೋಗವೆಲು ಮಂಕುತಿಮ್ಮ. ಬಂಧುಗಳೇ, ಪ್ರತಿಯೊಂದು ವಸ್ತು, ಕ್ರಿಯೆ, ಚಿಂತನೆಗಳಲ್ಲಿ ಕೂಡ ನಾವು ಸಮನಾಗಿ ಇಲ್ಲದೇ ಇರುವುದರಲ್ಲಿ ಸಮಾನತೆಯನ್ನು ಹುಡುಕುವ, ಗುರುತಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಹಾಗಾಗಿಯೇ ಪ್ರತಿಯೊಂದರಲ್ಲಿಯೂ ಹುಳುಕನ್ನು ಹುಡುಕುವುದರಲ್ಲಿ ಮುಳುಗಿ ಹೋಗುತ್ತೇವೆ. ಆದರೆ ಆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡುವಾಗಲೇ ಹಲವು ಸಮತೆ ಅಸಮತನೆಗಳನ್ನು ಇಟ್ಟು ಸೃಷ್ಟಿ ಮಾಡಿದ್ದಾನೆ. ಆದರೆ ಇಲ್ಲಿರುವ ಹಲವು ಅಸಮತೆಗಳ ಬಗ್ಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಅವುಗಳ ಕುಂದು ಕೊರತೆಗಳನ್ನು ಕಂಡು ಬೊಟ್ಟು ಮಾಡಿ ತೋರಿಸ್ತೇವೆ. ಇರುವ ಭಿನ್ನತೆಗಳನ್ನು ಒಟ್ಟು ಸೇರಿಸಿ ಸಮನ್ವಯತೆಯನ್ನು ಕಾಣುವುದು ಹುಚ್ಚು ಸಾಹಸವೇ ಸರಿ. ವೈರತ್ವದಲ್ಲಿಯೂ ಮಿತ್ರತ್ವವನ್ನು ಕಾಣಬೇಕಂತೆ. ಅಸಮತೆಯಲ್ಲಿ ಸಮತೆಯನ್ನು ಕಾಣುವುದು, ಎಲ್ಲರೊಳಗೂ ದುಃಖದಲ್ಲಿಯೂ ಸುಖವನ್ನು ಕಾಣುವುದು. ಈ ಪ್ರಪಂಚದಲ್ಲಿ ನೂರಾರು ಕಷ್ಟಗಳಿದ್ದರೂ ತಾನು ನಗುತ್ತಾ ಇತರರನ್ನು ನಗಿಸುತ್ತಾ ಬದುಕುವವರು ಒಬ್ಬರೋ ಇಬ್ಬರೋ ಸಿಗಬಹುದು. ಹೀಗೆ ಯಾರಾತ ಒಬ್ಬ ವ್ಯಕ್ತಿ ತನ್ನ ಮನ ಮತ್ತು ಕಾರ್ಯದಲ್ಲಿ ಒಳ್ಳೆಯ ವಿಚಾರಗಳನ್ನು ಅಳವಡಿಸಿಕೊಂಡು ಇತರರಿಗೆ ಆದರ್ಶವಾಗಿ ಬದುಕಿರುತ್ತಾನೋ ಅವನ ಬದುಕು ಸುಂದರ ಯೋಗದಿಂದ ಕೂಡಿರುತ್ತದೆ. ಅಂದರೆ ಎಷ್ಟೋ ಬಾರಿ ಸ್ವಂತ ಅಥವಾ ಇತರರ ನೋವುಗಳಿಗೆ ಸ್ಪಂದಿಸುತ್ತಾ ತನ್ನ ಮನದೊಳಗೆ ನೋವನ್ನು, ಕೊರಗನ್ನು ಅನುಭವಿಸುತ್ತಾ ಇತರರ ಕಣ್ಣುಗಳಿಗೆ ಮಾತ್ರ ತನ್ನ ನಗುವಿನ ಮಾತುಗಳ ಭಾವ ಪ್ರಪಂಚವನ್ನು ಕಟ್ಟುತ್ತಾ ಎಲ್ಲರೊಂದಿಗೆ ನಗುಮುಗದೊಂದಿಗೆ ಇರ್ತಾರೆ. ಹೀಗೆ ಈ ರೀತಿಯಾಗಿ ಜೀವನವನ್ನು ನಡೆಸುವ ರೀತಿಯ ಕ್ಷಣವೇ ಒಂದು ರಸಿಕತೆಯ ಯೋಗ ಅಂತ ಮಾನ್ಯ DVG ಅವರು ಈ ಕಗ್ಗದ ಮೂಲಕ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಮ್ಮ ಬದುಕು ಕೂಡ ಈ ನಿಟ್ಟಿನಲ್ಲಿ ಸಾಗಲಿ ಎನ್ನುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಮ್ಮ ಬದುಕು ಕೂಡ ಈ ನಿಟ್ಟಿನಲ್ಲಿ ಸಾಗಲಿ ಎನ್ನುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.